ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯ ಕುರಿತು ನಡೆದ ಸಭೆಗೆ ವೀಕ್ಷಕರ ಆಗಮನವಾಗಿತ್ತು. ಸುಳ್ಯ ಸದರ್ನ್ ರೆಸಿಡೆನ್ಸಿ ಬಳಿ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರು ಜಮಾಯಿಸಿದರು. ಸಭೆಗೆ ವೀಕ್ಷಕರುಗಳಾಗಿ ಕೆಪಿಸಿಸಿ ಮುಖಂಡರುಗಳು ಹಾಗೂ ವೀಕ್ಷಕರುಗಳಾದ ಎಂ ನಾರಾಯಣಸ್ವಾಮಿ, ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್, ಪುತ್ತೂರು ಶಾಸಕ ಅಶೋಕ್ ಕುಮಾರೈ ಆಗಮಿಸಿದ್ದು ನಾಯಕರ ಭೇಟಿಗಾಗಿ ಅವಕಾಶವನ್ನ ನೀಡಲಾಗಿದೆ. ಮೊದಲಿಗೆ ಕೆಪಿಸಿಸಿ ಹಾಲಿ ಹಾಗೂ ಮಾಜಿ ಸದಸ್ಯರು, ಬಳಿಕ ಡಿಸಿಸಿ ಹಾಲಿ ಮಾಜಿ ಸದಸ್ಯರು, ವಿವಿಧ ನಿಗಮಗಳ ಸದಸ್ಯರುಗಳು, ನಗರ ಮತ್ತು ಗ್ರಾಮ ಮಟ್ಟದ ಬೂತ್ ಅಧ್ಯಕ್ಷರು, ಕಾರ್ಯಕರ್ತರುಗಳಿಗೆ ವೀಕ್ಷಕರ ಭೇಟಿ ಮತ್ತು ಅಭಿಪ್ರಾಯ ನೀಡಲು ಅವಕಾಶ ನೀಡಲಾಗಿದೆ. ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯ ಸಂಗ್ರಹಿಸಿ ವರದಿಯನ್ನ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಕೆಪಿಸಿಸಿ ವತಿಯಿಂದ ಸುಳ್ಯ ಬ್ಲಾಕ್ನ ಅಧ್ಯಕ್ಷನ ಯಾರು ಮಾಡಬೇಕು ಅಂತೇಳಿ ಒಪಿನಿಯನ್ನ ಕಲೆಕ್ಟ್ ಮಾಡಿ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿ ಆರ್ ಸುದರ್ಶನ್ ಅವರನ್ನು, ನನ್ನನ್ನು, ಶಾಸಕರಾದಂಥ ಅಶೋಕ್ ರೈಯನ್ನು, ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರನ್ನು, ಮಮತಾ ಗಟ್ಟಿರವರನ್ನು ನೇಮಕ ಮಾಡಿದ್ದೆ. ನಾವಿವತ್ತು ಖುದ್ದಾಗಿ ಸುಳ್ಯಾಗೆ ಬಂದು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾರ್ಯಕರ್ತರನ್ನು, ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಕಟ್ಟಕಡೆಯ ಕಾರ್ಯಕರ್ತನೂ ಕೂಡ ಬಂದು ತನ್ನ ಅಭಿಪ್ರಾಯವನ್ನು ಇವತ್ತು ಕೊಟ್ಟಿದ್ದಾರೆ. ನಮಗೆ ಎಲ್ಲ ರೀತಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀವಿ. ನಾವೀಗ ಸಂಗ್ರಹ ಮಾಡಿ ಯಾರಿಗೆ ಒಪಿನಿಯನ್ ಜಾಸ್ತಿ ಬಂದಿದೆ, ಏನಿದೆ ನೋಡಿ. 2 ವರ್ಷದಲ್ಲಿ 2,006 ಕೋಟಿ ರೂಪಾಯಿ ಬರೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. 2,006 ಕೋಟಿ ರೂಪಾಯಿ. ಅದರಲ್ಲೂ ಕುಡಿಯುವ ನೀರಿಗೆ 1,004 ಕೋಟಿ ರೂಪಾಯಿ ಬಂದಿದೆ. ನಿಮ್ಮ ಸುಳ್ಯ ಗ್ರಾಮದ್ದು 38 ಗ್ರಾಮಗಳನ್ನು ತಗೊಂಡಿದ್ದೀವಿ. ಅದರಲ್ಲಿ ಸುಮಾರು 400 ಕೋಟಿ ರೂಪಾಯಿ ಆ ಕುಡಿಯುವ ನೀರಿನ ಡ್ರಿಂಕಿಂಗ್ ವಾಟರ್, ನಮ್ಮ ಇಲ್ಲಿಂದ ಬಂಟ್ವಾಳದಿಂದ ಹರಿದ ನೀರು ವಿಟ್ಲಕ್ಕೆ ಹೋಗಿಬಿಟ್ಟು ಈ ಕಡೆ ಎಲ್ಲ ಬಂದು ಸುಬ್ರಹ್ಮಣ್ಯ, ಬೆಳ್ಳಾರೆ, ಬಾಕಿದೆಲ್ಲ ಗುತ್ತಿಕಾರವರೆಗೆ ಹೋಗ್ತದೆ. ಇದು ದುಡ್ಡಲ್ವಾ? ಅನುದಾನಗಳನ್ನು ತರಲಿಕ್ಕೆ ಗೊತ್ತಿರಬೇಕು. ಅದು ಸಿಗುವುದಿಲ್ಲ, ಇದು ಸಿಗುವುದಿಲ್ಲ, ಇನ್ನೊಂದಂತ ಹೇಳೋದು ತಪ್ಪು. ಸರ್ಕಾರ ಎಲ್ಲ ಕಡೆ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಅನುದಾನಗಳನ್ನು ಕೊಟ್ಟಿದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ವಾ? ಚುನಾವಣೆ ಆದಂಥ ಸಂದರ್ಭದಲ್ಲಿ ಕೆಲವೊಬ್ಬರನ್ನು ಪಕ್ಷದಲ್ಲಿ ಉಚ್ಚಾಟನೆ ಮಾಡಿದಂಥ ಸಂದರ್ಭ ಕೆಪಿಸಿಸಿ ಜನರಲ್ ಸೆಕ್ರೆಟರಿಯಾಗಿ ನನಗೆ ಅಧ್ಯಕ್ಷರು ಚಾರ್ಜ್ ಆಗಿದೆ. ಆ ಮಟ್ಟದಲ್ಲಿ ಇಲ್ಲಿ ಕೂಡ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಎಲ್ಲ ನಾಯಕರನ್ನು ಕರೆಸಿ, ಕಾರ್ಯಕರ್ತರನ್ನು ಕರೆಸಿ, ಒಗ್ಗೂಡಿಸಿ ಒಂದು ಒಮ್ಮತದಿಂದ ಆ ಅಧ್ಯಕ್ಷರನ್ನು ಮಾತಾಡಿ ರಿವೋಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಪಕ್ಷದಲ್ಲಿ ಒಂದು ಒಳ್ಳೆಯ ವಾತಾವರಣ ಕೂಡ ಇತ್ತು. ಹಾಗಾಗಿ ಈ ಸರಿ ಕೂಡ ಅಧ್ಯಕ್ಷರು ನಮ್ಮನ್ನು ಕೂಡ ವೀಕ್ಷಕರನ್ನಾಗಿ ಹಾಕಿದ್ದಾರೆ. ಈಗಾಗಲೇ ನಮ್ಮ ನಾರಾಯಣಸ್ವಾಮಿ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅಶೋಕ್ ಅವರು ಹೇಳಿದ್ರು. ಏನಿದ್ರು ಎಲ್ಲವೂ ಕೂಡ ಒಂದು ಒಳ್ಳೆಯದಕ್ಕೆ ಆಗಿದೆ ಸುಳ್ಯದಲ್ಲಿ ಪಕ್ಷಕ್ಕೆ. ನಾನು ಸುಮಾರು 8 ವರ್ಷದಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಜಿಲ್ಲಾಧ್ಯಕ್ಷ ಆದಮೇಲೆ ಅದು ಕೂಡ 84 ಇಸ್ವಿಯಿಂದ ನಮಗೆ ಸಂಪರ್ಕ ಇತ್ತು. ಒಳ್ಳೆಯ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತರು ಸುಳ್ಯದಲ್ಲಿದ್ದಾರೆ. ನಾವು ಸುಮಾರು 35 ವರ್ಷದಿಂದ ಸೋತಿರ್ಬೋದು, ಆದರೆ ಸೋಲಿಗೂ ಕಾರ್ಯಕರ್ತರ ಕೆಲಸಕ್ಕೂ ವ್ಯತ್ಯಾಸ ಇದೆ. ಕೆಲಸ ಅವರು ಮಾಡ್ತಾರೆ. ಸೋಲಿಗೆ ಕೆಲವು ಇಶ್ಯೂಸ್, ಚುನಾವಣೆಯ ಸಂದರ್ಭದಲ್ಲಿ ಬರುವಂಥ ಇಶ್ಯೂಸು ಮತ್ತು ಕೆಲವು ವಿಚಾರಗಳಿಂದ ಸೋಲಿಗೆರು ಬರುವಂಥ. ಆದರೆ ಪಕ್ಷದ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಲ್ಲಿ ನಿಷ್ಠಾವಂತರಾಗಿ ಸುಳ್ಳಿದವರಿದ್ದಾರೆ. ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಒಂದು ಸಮಸ್ಯೆ ಏನು, ಈ ಸಮಸ್ಯೆ ಯಾಕೆ ಬಂತು ಅಂದರೆ ಸುಳ್ಯದ ಕಾರ್ಯಕರ್ತರಲ್ಲಿ ಪ್ರಶ್ನಿಸುವ ಹಕ್ಕನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಪಕ್ಷದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದು ಯಾಕೆ ವ್ಯತ್ಯಾಸ ಆಯಿತು ಅನ್ನೋದನ್ನು ಪ್ರಶ್ನೆ ಮಾಡುವಂಥ ಒಂದು ಗುಣ ಅವರಲ್ಲಿದೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. Volkswagen Mangalore, Airport Road, Yeyadi, Mangalore. Volkswagen.